ಯನಪುಯ ಕ್ಯಾಂಪಸ್ನ ಸಸ್ಯ ಮತ್ತು ಪ್ರಾಣಿಗಳು ಎಂಬ ಶೀರ್ಷಿಕೆಯಡಿ ಪ್ರಕಟಿಸಲಾದ ಸಂಕಲನವನ್ನು ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಬಿಡುಗಡೆಗೊಳಿಸಿದರು. ದೇರಳಕಟ್ಟೆಯಲ್ಲಿರುವ ವಿಶ್ವವಿದ್ಯಾನಿಲಯದ 27 ಎಕರೆ ಕ್ಯಾಂಪಸ್ನಲ್ಲಿ 7 ವರ್ಷಗಳ ಕಾಲ ನಡೆದ ವ್ಯವಸ್ಥಿತ ಅಧ್ಯಯನದ ನಂತರ 135 ಸಸ್ಯ ಪ್ರಭೇದಗಳು ಮತ್ತು 173 ಪ್ರಾಣಿ ಪ್ರಭೇದಗಳ ಫೋಟೋಗಳ ಮತ್ತು ವಿವರಣೆಯನ್ನ ಪುಸ್ತಕದಲ್ಲಿ ದಾಖಲಿಸಿದೆ. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಜೀವವೈವಿಧ್ಯ ಸಂರಕ್ಷಣೆಯ ಮಹತ್ವವನ್ನ ಒತ್ತಿ ಹೇಳಿದ್ರು. ಮೊದಲಿನಿಂದಲೂ ಯನಪುಯ ಸಂಸ್ಥೆಗಳು ಪರಿಸರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿವೆ. ಹಸಿರು ಕ್ಯಾಂಪಸ್ ಚಟುವಟಿಕೆಗಳಿಗೆ ಮಾನ್ಯತೆ ಸಂಸ್ಥೆಗಳು ಕೂಡ ಪ್ರಾಮುಖ್ಯತೆಯನ್ನ ನೀಡುತ್ತಿವೆ. ಈ ಪುಸ್ತಕ ನಮ್ಮ ಕ್ಯಾಂಪಸ್ನಲ್ಲಿ ಕಂಡುಬರುವ ಜೀವ ವೈವಿಧ್ಯತೆಯ ಮೌಲ್ಯಯುತ ದಾಖಲಾತಿಯಾಗಿದೆ ಎಂದು ಹೇಳಿದ್ರು. ಪುಸ್ತಕದ ಸಂಪಾದಕಿ ಡಾಕ್ಟರ್ ಭಾಗ್ಯ ಬಿ ಶರ್ಮಾ ಅವರು ಪುಸ್ತಕವನ್ನ ಸಭಿಕರಿಗೆ ಪರಿಚಯಿಸಿದ್ರು. ಪರಿಸರ ಸ್ನೇಹಿ ಸುಸ್ಥಿರ ಕ್ಯಾಂಪಸ್ ಅನ್ನು ಬೆಳೆಸಲು ಯನಪುಯ ಸಂಸ್ಥೆಗಳು ಹಲವಾರು ಉಪಕ್ರಮಗಳು ಮತ್ತು ಯೋಜನೆಗಳನ್ನು ತೆಗೆದುಕೊಂಡಿವೆ ಎಂದು ಅವರು ಹೇಳಿದರು. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಮಾಜಿ ನಿರ್ದೇಶಕ ಹಾಗೂ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಅವರು ಪುಸ್ತಕದ ಮುನ್ನುಡಿಯನ್ನ ಬರೆದಿದ್ದಾರೆ. ಕ್ಯಾಂಪಸ್ನ ಸಸ್ಯ ವೈವಿಧ್ಯತೆಯ ಲೆಕ್ಕ ಪರಿಶೋಧನೆ ನಡೆಸಿದ ಖ್ಯಾತ ವರ್ಗೀಕರಣ ಶಾಸ್ತ್ರಜ್ಞ ದಿವಂಗತ ಪ್ರೊಫೆಸರ್ ಗೋಪಾಲಕೃಷ್ಣ ಭಟ್ ಅವರ ಸ್ಮರಣಾರ್ಥ ಪುಸ್ತಕವನ್ನ ಸಮರ್ಪಿಸಲಾಗಿದೆ. ಪ್ರಾಣಿ ಪ್ರಭೇದಗಳನ್ನ ಪ್ರಾಣಿಶಾಸ್ತ್ರಜ್ಞರಾದ ಡಾಕ್ಟರ್ ದೀಪಕ್ ಮತ್ತು ವಿವೇಕ್ ಅವರು ದಾಖಲಿಸಿದ್ದಾರೆ. ಅವರು ಕ್ಯಾಂಪಸ್ನಲ್ಲಿರುವ ವಿವಿಧ ಪ್ರಭೇದಗಳ ಹುಳುಗಳು, ಜೇಡಗಳು, ಹಾವುಗಳು, ಚಿಟ್ಟೆಗಳು ಮತ್ತು ಸಸ್ತನಿಗಳನ್ನ ದಾಖಲಿಸಿದ್ದಾರೆ. ಕಾರ್ಕಳದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಸಾದ್ ಕಿಣಿ ಮತ್ತು ನೇತ್ರ ತಜ್ಞೆ ಡಾಕ್ಟರ್ ಉಮಾ ಕುಲಕರ್ಣಿ ಅವರು ಕ್ಯಾಂಪಸ್ನಲ್ಲಿ ಚಿತ್ರೀಕರಿಸಲಾದ ಪಕ್ಷಿಗಳ ಛಾಯಾಚಿತ್ರಗಳನ್ನು ಈ ಪುಸ್ತಕಕ್ಕೆ ನೀಡಿದ್ದಾರೆ. ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ಶ್ರೀಪತಿ ರಾವ್, ಪ್ರೊಫೆಸರ್ ಅಬ್ದುಲ್ ರೆಹಮಾನ್, ರಿಜಿಸ್ಟರ್ ಡಾಕ್ಟರ್ ಗಂಗಾಧರ್ ಸೋಮಯಾಚಿ, ಯನಪುಯ ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಖ್ತರ್ ಹುಸೇನ್ ಮತ್ತು ಯನಪುಯ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುಲ್ಜಾರ್ ಅಹಮದ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಂಗಳೂರು.